ಸಲ್ಮೇಲು ನಮ್ಮ ಕುಡ್ಲಾತಲು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಕುಡ್ಲದ ನವಮಂಗಳೂರು ಬಂದರು 5ನೇ ವರ್ಷದ ಸಂಭ್ರಮಡು ಇದ್ದದು ಬಂಗಾರ ಪರ್ವದ ಪದ ಶ್ರೀನಗರುಡು ಬಿಡುಗಡೆ ಆತಂಡು ಕೇಂದ್ರ ಮಂತ್ರಿ ಸರ್ಬಾನಂದ ಸೋನೋವಾಲ್ ಬಿಡುಗಡೆ ಮಲ್ತಿದ್ದರು ಕುಡ್ಲೆ ಪಣಂಬುರದ ನವಮಂಗಳೂರು ಬಂದರು ಪ್ರಾಧಿಕಾರ ಸಾರ್ಥಕ 5 ವರ್ಷಲಿನ ಮುಗಿತ್ತದು ಬಂಗಾರ ಪರ್ವದ ಗೌಚಿಡು ಉಂಡು ಆ ಲೆಕ್ಕಡು ಬಂಗಾರ ಪರ್ವದ ಪದ ಬಿಡುಗಡೆ ಮಲ್ತದಂಡು ಕೇಂದ್ರ ಬಂದರ್ ನೌಕಾಯಾನ ಬೊಕ್ಕ ಜಲಮಾರ್ಗ ಖಾತೆ ಮಂತ್ರಿ ಸರ್ಬಾನಂದ ಸೋನೋವಾಲ್ ಗುರುವಾರ ಶ್ರೀನಗರುಡು ಪದವು ಬೊಕ್ಕ ನೀರುಮಾರ್ಗ ಮಂತ್ರಾಲಯ ದೀವನ್ನ ಪ್ರತಿಷ್ಠಿತ ಚಿಂತನ್ ಶಿವಿರ್ ಪೊರ್ತುಡು ನವಮಂಗಳೂರು ಬಂದರು ಪ್ರಾಧಿಕಾರದ ಬಂಗಾರ ಪರ್ವದ ಪದ ಬಿಡುಗಡೆ ಮಲ್ತಿರು ಬಂದರ್ ಪಡವು ಬೊಕ್ಕ ನೀರುಮಾರ್ಗ ಇಲಾಖೆದ ರಾಜ್ಯ ಮಂತ್ರಿ ಶಾಂತನು ಠಾಕೂರ್ ಸಚಿವಾಲಯದ ಕಾರ್ಯಂತಿರು ಕೆ ರಾಮಚಂದ್ರನ್ ನವಮಂಗಳೂರು ಬಂದರು ಪ್ರಾಧಿಕಾರದ ಗುರುಕಾರ್ಯರು ಡಾ ವೆಂಕಟರಮಣ ಅಕ್ಕರಾಜು ಸಚಿವಾಲಯದ ಅಧಿಕಾರಿಗಳು ಇಲಾಖೆ ಅಧೀನದ ಬೇತೆ ಬೇತೆ ಸಂಸ್ಥೆಲಿನ ಮುಖ್ಯಸ್ಥರು ಈ ಪೊರ್ತುಡಿದ್ದರು ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಮೇಯರಾದ ಸೇವಾ ಸಂಧ ದಿನ ಮೊಹಮ್ಮದ್ ಕುಂಜತ್ ಬೈಲ್ ಶನಿವಾರ ಕಾಂಡ ತೀರಿಯರು ಸೀದಾ ನಡೆಪಾತಿರದ ಸಜ್ಜನೆ ಆದಿತ್ಯನ 6 ಬಡವರಿನ ಶೋಷಣೆ ಆಯ್ನಕ್ಲಿನ ಪರವಾದ ಕೆಲಸ ಮಲ್ತೊಂದಿತ್ತಿರು ಕುಂಜತ್ ಬೈಲ್ ವಾರ್ಡ್ ಕಾರ್ಪೊರೇಟರ್ ಆದ 8 ರೀತಿಯ ಸೇವೆ ಸಂದಾದ ಜನಕ್ಲಿನ ಮೆಚ್ಚುಗೆ ಪಡೆದಿತ್ತಿನ ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಒತ್ತು ಮೇಯರ್ ಮೊಹಮ್ಮದ್ ಕುಂಜತ್ ಬೈಲ್ ಸೋಮವಾರ ಕಾಂಡ ತೀರಿಯರು ಸೀದಾ ನಡೆ ಪಾತಿರುಲಿಡು ಸಜ್ಜನೆ ಆದ್ಲ ಗುರ್ತು ಮಲ್ತೊಂದಿತ್ತಿನ ಮೊಹಮ್ಮದ್ ಬಡವೆರಿನ ಶೋಷಣೆ ಐನಕ್ಲಿನ ಪರವಾದ ಕೆಲಸ ಮಲ್ತೊಂದಿತ್ತಿರು ಕುಂಜತ್ತ ಬೈಲ್ ವಾರ್ಡ್ ಕಾರ್ಪೊರೇಟರ್ ಆದಿತ್ತಿನ ಪುರ್ತುಡು ಕುಂಜತ್ತ ಬೈಲ್ ಕಾವೂರು ಪಂಚಮುಖಿರು ಇಂಚಿತ್ತಿ ಜಾಕಿಲೆಡು ವಾಸ ಮಲ್ತೊಂದಿತ್ತಿನ ಎನ್ಮನೂದೆಡ್ತು ಒರ್ಮನೂತುದಾತು ಬಡವೇರ್ನ ಹಕ್ಕುಪತ್ರ ಇಜ್ಜಂದೆ ಸರ್ಕಾರಿ ಸವಲತ್ತಿಡ್ದು ಮೋಸ ಪೋದಿತ್ತಿನಂಚಿತ್ತಿನ ಪುರ್ತುಡು ಅಂಚಿ ನಕ್ಲಿಗ್ ಹಕ್ಕುಪತ್ರ ಕೊರಿಯರೆ ಪುಣಿದಿತ್ತಿರು ಸಾರತ ಒರ್ಮನುತ್ತ ಸೊನ್ಪತ್ತ 7 ಜನತಾ ಪಕ್ಷಡ್ತು ರಾಜಕಾರಣ ಸುರು ಮಲ್ತದಿನ ಮೊಹಮ್ಮದ್ ಕುಂಜತ್ತ ಬೈಲ್ ಐಡ್ತು ಪೊಕ್ಕ ಕಾಂಗ್ರೆಸ್ ಪಕ್ಷದ ನಿಷ್ಠದ ನಾಯಕರಾದಿತ್ತಿರು ಬೇತೆ ಪ್ರತಿನಿಧಿಲೆಡ ಉಪ್ಪುನ ಗತ್ತು ಅರಡ ಇಜ್ಜಂಡು ಭಾರಿ ಜ್ಞಾನ ಭಂಡಾರ ಅರಡ ಇತ್ತಂಡು ನೊಬೆಲ್ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕಿಯರಾದ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ದ ಪ್ರಧಾನ ಕಾರ್ಯಂತರಾದ ಅಖಿಲ ಭಾರತ ಬ್ಯಾರಿ ಪರಿಷತ್ ಒತ್ತುಗುರುಕಾರ್ಯರಾದ ಪಾಕ ಸಂಘ ಸಂಸ್ಥೆಲೆಡು ಸೇವೆ ಸಂದಾದಿತ್ತಿರು ಇಂಚಿಪುದ ದಿನಕ್ಲೆಡು ಎಡಪಂಥದ ಸಂಘಟನೆ ದೊಟ್ಟುಗು ಬುಡಂದೆ ಸಂಪರ್ಕೊಡಿತ್ತಿದು ಪಾಕ ಜನಪರ ಪೊರುಂಬಾಟುಲೆಡು ಪಾಲ್ದೆ ತುಂದಿರು ಸುರತ್ಕಲ್ ಅಕ್ರಮ ಟೋಲ್ಗೇಟ್ ಇರೋದಿ ಪೊರುಂಬಾಟ ಸಮಿತಿದ ಬೆರಿಮುಲ್ಲು ಆದಲ ಕೆಲಸ ಮಲ್ತದಿತ್ತಿರು ಕೊಳೂರು ರಾಜಮಾರ್ಗ ಪ್ರತಿಭಟನೆಡ್ಲ 6 ಪಾಲ್ದೆ ತುಂಡಿರು ದುಮ್ಮದ ಮಂತ್ರಿ ಬಿ ರಮಾನಾಥರೈ ಮರ್ಯಾದಿ ಗುರ್ಕಾರ್ಮೆಡು 14ನೇ ವರ್ಷದ ಮೂಡೂರು ಪಡೂರು ಜೋಡುಕರೆ ಬೈಲು ಕಂಬುಲ ಬಂಟ್ವಾಳ ತಾಲೂಕು ನಾವೂರು ಗ್ರಾಮದ ಕೊಡಿಬೈಲಿಡು ಶನಿವಾರ ಕಾಂಡೆ ಉದಿಪನ ಆಂಡು ಬಂಟ್ವಾಳ ತಾಲೂಕು ನಾವೂರು ಗ್ರಾಮದ ಕೂಡಿಬೈಲಿಡು ಮೂಡೂರು ಪಡೂರು ಜೋಡುಕರೆ ಬೈಲು ಕಂಬುಲ ಶನಿವಾರ ಕಾಂಡೆ ಸುರುವಾಂಡು ದುಂಬುದ ಮಂತ್ರಿ ಬಿ ರಮಾನಾಥರೈ ಮರ್ಯಾದಿ ಗುರ್ಕಾರ್ಮೆಡು ಈ 14ನೇ ವರ್ಷದ ಕಂಬುಲ ನಡತೊಂದುಂಡು ಆಲ್ಬರ್ಟ್ ಪಾಯ್ಸ್ ಕುಡಿಬೈಲ್ ನೆಂಪುದ ವೇದಿಕೆಯಡು ನಡತಿನ ಲೇಸಿಡು ಸೋಲೂರುದ ಕರ್ನಾಟಕ ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅಲ್ಲಿಪಾದೆ ಸೇಂಟ್ ಅಂಟೋನಿ ಇಂಗ್ರೇಜಿ ಧರ್ಮಗುರು ರಾಬರ್ಟ್ ಡಿಸೋಜಾ ಬೊಕ್ಕ ಅಳದಂಗಡಿ ಅರಂತಲ್ಲದ ತಿಮ್ಮರಸ ಡಾ ಪದ್ಮಪ್ರಸಾದ್ ಅಜಿಲ ಕಂಬುಲದ ಉದಿಪನ ಮಲ್ತಿರು ಕಂಬುಲದ ಸಾರಥಿ ಬಿ ರಮಾನಾಥರೈ ಗುರ್ಕಾರ್ಮೆ ವಹಿಸಿದಿತ್ತಿರು ಅಗ್ರಾರ್ ಇಂಗ್ರೇಜಿ ಧರ್ಮಗುರು ಡಾ ಪೀಟರ್ ಡಿಸೋಜಾ ಕೆನರಾ ಬಸ್ ಯಜಮಾನರಿನ ಸಂಘದ ಗುರ್ಕಾರ್ಯರು ರಾಜವರ್ಮ ಬಳ್ಳಾಲ್ ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ದುಂಬುದ ಗುರ್ಕಾರ್ಯರು ಬಿಎಚ್ ಖಾದರ್ ಫರ್ಲ ವೆಲಂಕಡಿ ಮಾತೆ ಇಂಗ್ರಾಜಿದ ಧರ್ಮಗುರು ಮಾರ್ಕ್ ಅರುಣ್ ಡಿಸೋಜಾ ಬಂಟ್ವಾಳ ಪುರಸಭೆ ಗುರ್ಕಾರ್ಯರು ವಾಸು ಪೂಜಾರಿ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್ ಬಂಟ್ವಾಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಗುರ್ಕಾರ್ದಿ ಜಯಂತಿ ಆರ್ ಪೂಜಾರಿ ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಇಂಚ ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದ ಪಾಲ್ದೆ ತುಂಡಿರು ಮೂಡೂರು ಪಡೂರು ಕಂಬುಲ ಸಮಿತಿದ ಗುರ್ಕಾರ್ಯರು ಪಿಯುಸಿಎಲ್ ರಾಡ್ರಿಗಸ್ ಸಂಚಾಲಕಿಯರು ಬಿ ಪದ್ಮಶೇಖರ್ ಜೈನ್ ಕಾರ್ಯಗುರ್ಕಾರ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಪ್ರಧಾನ ಕಾರ್ಯಂತಿರು ರಾಜೀವ ಶೆಟ್ಟಿ ಎಡ್ತೂರು ಪಣವುದ ಗುರ್ಕಾರ್ಯರು ಫಿಲಿಪ್ ಫ್ರಾಂಕ್ ಬುಕ್ಕ ಬಾಕಿ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತಿರು ಈ ಕ್ರೀಡೆಯಿಂದ ನಮ್ಮ ಊರಿನಲ್ಲಿ ಸಾಮಾಜಿಕ ಸಾಮರಸ್ಯ ಸಹಬಾಳ್ವೆ ಇತರರಿಗೆ ಗೌರವ ಕೊಡುವಂತ ಗೌರವ
ಈ ಮೂಲಕ ನಮ್ಮ ಊರೇ ಒಂದು ಪ್ರಗತಿ ಪಥದಲ್ಲಿ ನಡೆಯುವುದಕ್ಕೆ ಇದೊಂದು ಮೇಲ್ಪಂಕ್ತಿಯಾಗಿದೆ. ಕಂಬಳ ಎಂಕಲ್ನ ದಕ್ಷಿಣ ಕನ್ನಡ ಜಿಲ್ಲೆಡು ಮಸ್ತ್ ಕೈಟ್ ಕಂಬಳ ಒಂದುಂಡು ಅಂಡ ಕೊಂಚ ಸ್ಟಾರ್ ಅಟ್ರಾಕ್ಷನ್ ಕೊರನಾಗಿತ್ತು ನಾವು 3 ಪಡ್ಡು ಕಂಬಳ ದಕ್ಕಲಿ ಮತ್ತು ಧರ್ಮ ಗುರುಕುಲ ಕ್ಲಿಪ್ಪು ಬೇತೆ ಬೇತೆ ಜಾತಿಯ ಕ್ಲಿಪ್ಪು ಬೇತೆ ಬೇತೆ ವರ್ಗದ ಕ್ಲಿಪ್ಪು ಏ ರೀತಿಯಲ್ಲ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆದ ಈ ಒಂದು ಕ್ರೀಡೆ ನಮ್ಮನ್ನು ಮಾತ್ರ ಒಂದು ಒಟ್ಟಿಗೆ ಸೇರಿಸುವಂಥ ಕ್ರೀಡೆ ಇತ್ತು ನಾವು ಕಂಬಳ. ಈ ಕಂಬಳಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇವತ್ತು ಭತ್ತದ ಕೊಯ್ಲಿನ ನಂತರ ಮನೋರಂಜನೆಗೋಸ್ಕರ ಈ ಬಿಡುವಿನ ಸಂದರ್ಭದಲ್ಲಿ ಈ ಕಂಬಳವನ್ನು ನಡೆಸ್ತಕ್ಕಂಥದ್ದು ಈ ಭಾಗದ ಎಲ್ಲ ಜನರ ವಾಡಿಕೆ ಕೂಡ. ರೈತರು ತಮ್ಮ ಜಾನುವಾರುಗಳನ್ನ ರಕ್ಷಿಸುವುದಕ್ಕಾಗಿ ನಮ್ಮ ಎಲ್ಲ ಕಸುಬುಗಳಿಗೆ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ದೇವತೆಗಳಿಗೆ ಕೃತಜ್ಞತೆ ಹೇಳಲು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಇದೊಂದು ಪ್ರತಿಷ್ಠಿತ ಕ್ರೀಡೆಯಾಗಿದ್ದು ಪ್ರತಿಷ್ಠಿತ ಮನೆತಂದವರು ಈ ಕಂಬಳದಲ್ಲಿ ಹೆಚ್ಚಾಗಿ ಭಾಗವಹಿಸುವಂತದ್ದನ್ನು ನಾವು ಗಮನಿಸಿದ್ದೇವೆ. ಮಾತಾ ಸಮಾಜದ ಕಲೆಯಲ್ಲ ಒಂಜಿ ಪ್ರೀತಿ ಒಟ್ಟು ಪತ್ತೊಂ ಪೂಪಿನ ಅಂಚೆನ ಒಂಜಿ ಶಕ್ತಿ ದೇವೇರು ರೈಕಲೆ ಕೊರ್ತೇರು ಅಂಚಾದಿ ಕಂಬಳ ನಿರಂತರ 4 ವರ್ಷ ಬಂದಾಗ ಐಟು ಪ್ರತಿ ವರ್ಷ ಒಂದು ಮಿತ್ತು ಪೋಂದುಂಡು ದಯ ಬಂದಾಗ ಉಂದೇತ ಒಂಜಿ ಮನ್ವ ಸ್ಟೈಲ್ ಬೇತೆ ಉಂಡು. ರಾಡ್ರಿಗೆಸ್ ಆರ್ನ ಒಂದು ಅಧ್ಯಕ್ಷ ನಮ್ಮ ಪ್ರಕಾಶ್ ತುಂಬೇರು ಬೊಕ ಮಾತ ಪದ್ಮರಾಜ್ ಜೈನರಲ್ಲೇರು ಮಾತಿರಲ್ಲ ಒಂಜಿ ಅಪ್ಪೆ ಜೋಕುಲ್ ಲೆಕ್ಕ ರೈಕಲ್ ದಾದ ಪನ್ಪೇರ ರೈಕಲ್ ಅಕ್ಕಲಿಗೆ ಒಂಜಿ ಅಪ್ಪೆ ಲೆಕ್ಕ ರೈಕಲ್ ನಮಗೆ ತಾತು ಪ್ರೀತಿದಿ ಇದು ಮುಕ್ಲ ಆರ್ನೊಟ್ಟಿಗೆ ಸೇರೊಂದು ಈ ಕಂಬಳ ಒಂಜಿ ನಮ್ಮ ಇಲ್ಲದ ಕಂಬಳ ಉಂದೇನು ಪೊರ್ಲು ಮನ್ಪೋಟ್ ಪನ್ಪೇರ ದೃಷ್ಟಿ ಉಂಡುದೆ ಅಕ್ಕಲ ಒಂಜಿ ಮನ್ಪೇರು ಆ ಉಂದೇಕ್ ಮಾತಿರ್ಲ ಕಂಬಳ ನಮ್ಮ ಗಣನಾಥ್ ಹೆಗ್ಡೆರ್ನ ನಮ್ಮ ಮಾತಿರ್ನಲ್ಲ. ನಮ್ಮ ಕಾರ್ಯಕ್ರಮ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಎಲ್ಲ ಭಾಷೆಯ ಜನರನ್ನ ಪ್ರೀತಿಯಿಂದ ಕೈ ಬೀಸಿ ಕರೆಯುವಂತಿರಬೇಕು ಅಂತ ನಾವು ಅರ್ಜಿ ಹಾಕಿ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಆಗುದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಇವತ್ತು ಈ ಒಂದು ಕೂಟ ಅಂತ ಹೇಳಿದ್ರೆ ಎಲ್ಲ ಸಮಾಜದವರು ಇದ್ದುಕೊಂಡು ಆಗ್ತಕ್ಕಂಥ ಈ ಒಂದು ಕಂಬಳದ ಕೂಟವನ್ನು ಮಾದರಿ ಕೂಟವಾಗಿ ಮಾಡಬೇಕು ಅಂತ ಹೇಳುವ ಒಂದು ಇರಾದೆ ನಮ್ಮದು. ಪ್ರತಿ ವರ್ಷನೂ ಹೊಸತನವನ್ನು ಮಾಡಿಕೊಂಡು ಬಂದಿದ್ದೇವೆ ನಾವು. ಈ ಕಂಬಳದ ಕೂಟಕ್ಕೆ 11.82 ಹಾಕ್ತಕ್ಕಂತ ಲೈಟ್ ಇದೆಯಲ್ಲ, ಲೈಟಿನ ಕಂಬ ಫ್ಯೂಸರ್ ಹೊಸ ಒಂದು ಆವಿಷ್ಕಾರ. ಇದು ಪರ್ಮನೆಂಟ್ ಕಂಬ. ಬಾಬು ಪೋಸ್ಟ್ ಈ ಸಾರಿ ಪರ್ಮನೆಂಟ್ ಕಂಬ ಇದು ಯಾವ ಕಂಬಳದಲ್ಲಿ ಕೂಡ ಇದೆ. ಫಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಕಾಲೇಜ್ ಲೈಫ್ ಇನ್ವೆಸ್ಟಿಗೇಷನ್ ಇಂಚ ಹೊಸತನದೊಟ್ಟಿಗೂ ಪ್ರತ್ಯರ್ಥ ಸಿನಿಮಾ ತಯಾರು ಮಲ್ತದು ಕನ್ನಡ ಸಿನಿಮಾ ರಂಗುಗೂ ಕೊರ್ತಾ ಮಾತಿರ್ಲ ತೂದು ಬೆರೆಸಾಯ ಕೋರ್ಲೆಂದು ನಿರ್ದೇಶಕರು ಅರ್ಜುನ್ ಕಾಮತ್ ಕೇಳೊಂದಿರು. ಒಂಜು ವಾರದ ದುಂಬು ಫೆಬ್ರವರಿ 28 ಬಿಡುಗಡೆ ಆಯ್ನ ಪ್ರತ್ಯರ್ಥ ಕನ್ನಡ ಸಿನಿಮಾದ ಬಗೆಟ್ ಸಿನಿಮಾ ತೂಯಿನಕ್ಲು ಚಿತ್ರ ಚೆನ್ನಾಗಿದೆ ಪಂಡದು ಎಂಕುಲು ಎನ್ನು ನಡೆದು ಹೆಚ್ಚ ಮೆಚ್ಚಿಗೆದ ಪಾತ್ರ ಪನಂದುಲ್ಲೆರು ಆಂಡ ಸಿನಿಮಾ ತೂಯರೆ ಎಂಕುಲು ಎನ್ನು ನಾತು ಜನ ಬರೊಂದಿಜ್ಜೆರೆಂದು ಪನ್ಪುನ ಬೇಜಾರ್ನು ಸಿನಿಮಾ ಕೂಟ ತೆರಿಪಾದಂಡು. ಸಿನಿಮಾದ ನಿರ್ದೇಶಕರು ಅರ್ಜುನ್ ಕಾಮತ್ ಸುದ್ದಿಕೋಟಡು ಪಾತಿರ್ದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಲೇಜ್ ಲೈಫ್ ಇನ್ವೆಸ್ಟಿಗೇಷನ್ ವಿಚಾರವಾದ ಹೊಸತನದ ಒಟ್ಟುಗು ಸಿನಿಮಾ ತೂಪುನಕಲು ಬಯಕುನ ಬದಲಾವಣೆಗೆ ಸರಿಯಾದ ತಯಾರಾಯಿನ ಪ್ರತ್ಯರ್ಥ ಉಜ್ಜೆಡ್ಡ ಸಿನಿಮಾನು ಕನ್ನಡ ಸಿನಿಮಾ ರಂಗುಗೂ ಕೊರ್ತ ಪ್ರೇಕ್ಷಕರು ಈ ಸಿನಿಮಾನು ಆಯ್ನಾತ ಬೇಗ ತೂದು ಪ್ರೋತ್ಸಾಹ ಕೊರಡೊಂದು ಭಿನ್ನಾಯ್ತೊಂಡೆರು. ವಿಶಿಷ್ಟ ಫಿಲಂ ಸಂಸ್ಥೆದ ಜಯ ಆರ್ ಪ್ರಭು ಈ ಸಿನಿಮಾ ತಯಾರು ಮಲ್ತದಿದ್ದದು. ನಿತ್ಯಾನಂದ ಪೈ ಪ್ರೇಮ್ ಕುಮಾರ್ ಬೊಕ್ಕ ಭರತ್ ಶೆಟ್ಟಿ ಜತೆ ನಿರ್ಮಾಪಕರಾದುಲ್ಲೆರು. ನಾಯಕ ನಟೆ ಅದ್ರಾಮ್ ಅಕ್ಷಯ ಕಾರ್ಕಳ ಉಳ್ಳೆರು. ಶ್ರುತಿ ಚಂದ್ರಶೇಖರ್ ನಾಯಕಿ ಆದುಲ್ಲೆರು. ಸುಮನ್ ತಲ್ವಾರ್ ನವಿಂಡಿ ಪಡೇಲ್ ರಮೇಶ್ ಭಟ್ ದೀಪಕ್ ರೈ ಇಂಚ ಪುದರು ಪೊಯ್ ಕಲಾವಿದರು ಸಿನಿಮಾಡುಲ್ಲೆರೆಂದು ಅರ್ಜುನ್ ಕಾಮತ್ ಪಂಡೆರು. ರಾಮ್ ಅಕ್ಷಯ್ ಶ್ರುತಿ ಚಂದ್ರಶೇಖರ್ ಯೋಗಿ ಶೆಟ್ಟಿ ಕೀರ್ತೇಶ್ ಕುಕ್ಕಂದೂರು ಸುದ್ದಿಕೂಟುಡಿದ್ದರು. ರಿವ್ಯೂಸ್ ಇರ್ಬೋದು, ರಿವ್ಯೂ ವಿಡಿಯೋ ನಮ್ಮ ಪೇಜಸ್ ಇಂದ ಡೈಲಿ ಹಾಕ್ತಾ ಇದೀವಿ. ಮತ್ತೆ ಎಲ್ಲ ಕಡೆನೂ ಏನೇನು ರಿವ್ಯೂಸ್ ಇದೆ ಅದು ಕಾಣಿಸ್ಕೊಳ್ತಾ ಇದೆ ಜನರಿಗೆ. ಸೊ ದಯವಿಟ್ಟು ನೀವೆಲ್ಲೋ ನೋಡಿರೋ ರಿವ್ಯೂ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ನಿಮ್ಗೊಂದ್ಸತಿ ಹೇಳಿದ್ರೆ ಮಾತನ್ನ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ, ದಯವಿಟ್ಟು ತುಂಬ ಟೈಮ್ ತಗೊಳ್ಬೇಡಿ. ಅಂದರೆ ಜನರಿಗೆ ಗೊತ್ತು ಸಿನಿಮಾ ಚೆನ್ನಾಗಿದೆ, ನಾವು ಹೋಗಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ನಮ್ಗೆ ಇಲ್ಲಿ ಆಗ್ತಿರೋ ಸಮಸ್ಯೆ ಏನಂದರೆ ಮೊದಲನೇ ವಾರ ಕೌಂಟ್ಸ್ ಕಮ್ಮಿ ಬರ್ತಾ ಇದ್ರೆ ಥಿಯೇಟ್ರಿಗೆ, ನಮಗೆ ಸೆಕೆಂಡ್ ವಾರ ಶೋಸ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದು ಇರುವಂಥ ಮೇಜರ್ ಪ್ರಾಬ್ಲಮ್.
ಸೊ ಹಾಗಾಗಿ ನಾವು ಕೂಡ ಇವಾಗ ಮಲ್ಟಿಪ್ಲೆಕ್ಸ್ ಅವ್ರ ಹತ್ರ ಇರ್ಬೋದು, ಥಿಯೇಟರ್ ಹತ್ರ ಇರ್ಬೋದು, ಇಲ್ಲ ಜನ ಬರ್ತಾರೆ, ರಿಯಾಕ್ಷನ್ ಚೆನ್ನಾಗಿದೆ, ರಿವ್ಯೂ ಚೆನ್ನಾಗಿದೆ ಅಂತ ನಾವು ಹೋಲ್ಡ್ ಮಾಡಿ ಇಟ್ಟಿದ್ದೇವೆ. ಇವಾಗ ಸದ್ಯಕ್ಕೆ ಒಂದಿಷ್ಟು ಮಿನಿಮಲ್ ಸ್ಕ್ರೀನ್ಸ್ಗಳಿವೆ ಆ್ಯಂಡ್ ಜನ ಬಂದು ಈ ವಾರದಿಂದ ನೋಡಿದ್ರೆ ಮಾತ್ರ ನಮಗೆ ಇನ್ನೂ ಒಂದು ಸ್ವಲ್ಪ ಲಾಂಗ್ ರನ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಏನು ದುಡ್ಡು ಹಾಕಿದಾರೋ ಅವರು ಹಾಕಿರೋವಂಥ ದುಡ್ಡು ಮೇನ್ ಇಂಟೆನ್ಷನ್ನೇ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಕೊಡಬೇಕು ಅಂತ. ಆ್ಯಂಡ್ ಹಾಗಿದ್ದಾಗ ಇಂಥ ಪ್ರಯತ್ನಗಳು ಏನಾದರೂ ವಿಫಲ ಆದರೆ ನೆಕ್ಸ್ಟು ಈ ಥರ ಪ್ರಯತ್ನಗಳು ಬರೋದಿಲ್ಲ. ಸೊ ಹಾಗಾಗಿ ಇದೊಂದು ಮೇಜರ್ ರಿಕ್ವೆಸ್ಟ್, ಆದಷ್ಟು ಬೇಗ ಬಂದು ಸಿನಿಮಾಗಳಲ್ಲಿ ಒಳ್ಳೆಯ ಚಿತ್ರಗಳನ್ನ ವೀಕ್ಷಿಸಿ, ಪ್ರತ್ಯರ್ಥವನ್ನು ವೀಕ್ಷಿಸಿ ಅಂತ ಹೇಳ್ತೇನೆ. ಅಷ್ಟಬಂದ ಬ್ರಹ್ಮಕಲಶದ ಪೊರ್ತುಡು ಬರ್ಪುನ ಭಕ್ತರು 5 ಬೊಕ್ಕಲ ಬರೊಂದು ಪೊಡೊಂದು ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಪಂತೆರು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಪಿರ ಪ್ರತಿಷ್ಠಿತ ದಿನ ಧಾರ್ಮಿಕ ಸಭೆಟ್ ಆರ್ಪಾಲ್ದೆತ್ತೊಂಡೆರು. ಕುಡ್ಲದ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ನಡತಿನ ದೇವೀರ್ನ ಪಿರ ಪ್ರತಿಷ್ಠಿತ ಧಾರ್ಮಿಕ ಸಭೆಟ್ ಪಲಿಮಾರ್ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಪಾಲ್ದೆತ್ತೊಂಡೆರು. ಜೀರ್ಣೋದ್ಧಾರ ಸಮಿತಿ ಗುರ್ಕಾರೇರು ಅಜಿತ್ ಕುಮಾರ್ ರೈ ಮಾಲಾಡಿ ಗುರ್ಕಾರ್ಮೇಡ್ ನಡತಿನ ಸಭೆಟ್ ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರು ಸುಧಾಕರ್ ಆಳ್ವ ಎತ್ಕೊಂಡೆರು. ಕಟೀಲು ಶ್ರೀ ಹರಿನಾರಾಯಣ ದಾಸ ಆಸ್ರನ್ನ ಉಪನ್ಯಾಸ ಕೊರಿಯರು. ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ತು ಭಕ್ತರಿಗೂ ದೇವಿರ್ ಅನುಗ್ರಹ ಮಲ್ಪೊಡುಂದಾಂಡ ಜನಕುಲಿನ ಪ್ರೀತಿ ಭಕ್ತಿ ಶ್ರದ್ಧೆದ ಪ್ರಾರ್ಥನೆ ಅಗತ್ಯ. ಅಷ್ಟಬಂದ ಬ್ರಹ್ಮಕಲಶದ ಪೊರ್ತುಡು ಬರ್ಪುನ ಭಕ್ತರು 5 ಬೊಕ್ಕಲ ಬತ್ತದು ದೇವಿರ್ನ ಪೂಜೆಡು ಪಾಲ್ದೆತು ನಡುಂದು ಪಂಡೆರು. ಸಾಹಿತಿ ರೂಪಕಲ ಆಳ್ವ ಇಮೆರೆಕ್ ಸಮ್ಮನದ ಮರ್ಯಾದೆ ಮಲ್ತೆರು. ಅಜಿತ್ ಕುಮಾರ್ ರೈ ಮಾಲಾಡಿ ಕುರ್ಕಾರ್ಮೆದ ಪಾತೆರ ಪಂಡೆರು. ದುಂಬದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಕರ್ನಾಟಕ ಗುಂಕು ಅಭಿವೃದ್ಧಿ ನಿಗಮದ ಕುರ್ಕಾರ್ತಿ ಮಮತಾ ಡಿಎಸ್ ಕಟ್ಟಿ, ಮುಲ್ಕಿ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಮೊಕ್ತೇಸರರು ಪುರಂದರ, ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಎ ಸುಜಿತ್ ಆಳ್ವ, ಶಿಬರೂರು ಕೊಡಮಣಿತಾಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕಾರ್ಯಗುರ್ಕಾರ್ಯರು ಪ್ರದ್ಯುಮ್ನ ರಾವ್, ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಭಾಸ್ಕರ್ ಕೆ, ಕಾವೂರು ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ಉದ್ಯಮಿ ಹರೀಶ್ ಮಲ್ಲಿ, ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಎಂಎಸ್ ಶೆಟ್ಟಿ ಸರಪಾಡಿ, ಕೊರಂಗಿಬೈಲು ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಡಾ ನರೇಶ್ ರೈ ದೆಪ್ಪುಣಿಗುತ್ತು, ದುಂಬುದ ಮೇಯರ್ ಜಯಾನಂದ ಅಂಚನ್, ಕಾವೂರು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಮೋಹನ್ ಪ್ರಭು, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಆಶಿಕ್ ಬಳ್ಳಾಲ್ ಕೂಳೂರು ಬೋಡು ಪಾಲ್ದೆತ್ತೊಂದಿತ್ತರು. ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪುರುಷೋತ್ತಮನ್ ಪೂಜಾರಿ ಸೊಲ್ಮೆ ಸಂದಾಯರು, ಡಾ ಪ್ರಿಯಾ ಹರೀಶ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಾಂಸ್ಕೃತಿಕ ಕಾರ್ಯಕ್ರಮಟ್ಟು ಪಾವಂಜೆ ಮೇಳದ ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಆದಿತ್ತದು. ಪಟ್ಲ ಅಭಿಮಾನಿ ಬಳಗ ಕಾವೂರದ ನಿಲೆಟ್ ಭಾಗವತಿರು ಸತೀಶ್ ಶೆಟ್ಟಿ ಪಟ್ಲದಾರಿಗೆ ಸಮ್ಮನದ ಮರ್ಯಾದೆ ಮಲ್ತದು. ಯಕ್ಷಧ್ರುವ ಟ್ರಸ್ಟ್ಗೆ 1 ಲಕ್ಷ ರೂಪಾಯಿ ಕೊಡುಗೆ ಕೊರಿಯರು. ದೇವರನ ಕುರಿತಾಯನ ಭಕ್ತಿ ಹಿಡಿದು ಹೆಚ್ಚಿ ದೇವರನ ಕುರಿತಾಯನ ಒಂಜಿ ಪೋಡಿಗೆ ನಂಗೆ ಬಿಡುದು. ನನ್ನ ಮಾತೇರಗೆಲ್ಲ ದೇವರನ ಮಿತ್ತು ಪೋಡಿಗೆ ಬುಡ್ಚಿ ಭಕ್ತಿಡು ದೇವಸ್ಥಾನಕ್ಕೆ ಬರ್ಕ, ಭಕ್ತಿಡು ದೇವರೇ ಕೈ ಮುಗಿಕ, ಭಕ್ತಿಡು ಎಣ್ಣೆ ಮೈಪುಗ, ಭಕ್ತಿಡು ಆ ದೇವರನ್ನು ಉಪಾಸನೆ ಮಲ್ಪುಗ ಅಪನಗ ಕಾವ ಊರು ಕಾವೂರು ನಮ್ಮನ್ನು ಕಾಪುನ ದೇವರು ಮಹಾಲಿಂಗೇಶ್ವರೇ ನಮ್ಮನ್ನು ಏಪಲ ಕಾಪುವೇರು ಎಂಕಲ್ನ ಭಾರತೀಯರು ಬಂಡ ಎಂಗಳ ಹೆಮ್ಮೆ ಬರ್ಪುಂಡು ದೇವಸ್ಥಾನ ಎಂಚಪ್ಪೊಡು ಬಂಡ ಕಾಶಿ ದೇವಸ್ಥಾನದ ಅಲ್ಕ ಪಂಪಿನ ಆತು ಪೊರ್ಲದ ದೇವಸ್ಥಾನ ಕಾಶಿಡು ನಿರ್ಮಾಣ ಆತುಂಡು. ಕಾಶಿದ ವಿಶ್ವನಾಥ ದೇವಸ್ಥಾನ ಎಂಚನ ನಮ್ಮ ಕಾವೂರದ ದೇವಸ್ಥಾನದ ಅಂಚನೆ ನಮ್ಮ ಅತೇ ಭವ್ಯ ಅತೇ ಪವಿತ್ರ ಅತೇ ಭಕ್ತಿದ ಶ್ರದ್ಧೆದ ಕೇಂದ್ರವಾದುಂಡು. ದೇವರೋಲು ಕುಲ್ಲೊಡುಂದಂಡ ವರಿ ಭಟ್ರು ವರಿ ತಂತ್ರಿಗಳು ಪಂಡೆಡ್ಡ ದೇವರ ಬತ್ತು ಕುಲ್ಲುಜೇರು ಇಡೀ ಊರ್ದಾಗಲೂ ಗ್ಯಾರಂಟಿ ಪನೋಡು ಯಾನು ಬಾಲಾಲಯದ್ದು ದೇವರ ಗರ್ಭಿಗಿಟ್ಟು ಪೋಪೆ ಯಾನು ಕುಲ್ವೆ ಪನೋಡುಂದಾಂಡ ದೇವರು ನಮ್ಮ ಊರ್ದಾಗಲು ಪೂರ ಸೇರಿದು ದೇವರ ಪ್ರಾರ್ಥನೆ ಮಲ್ತಂಡ ಮಾತ್ರ ದೇವರ ಗರ್ಭಗುಡಿಟ್ಟು ಕುಲ್ವೇರು. ಇನ್ನು ಕಾವೂರ್ದ ಮಹಾಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಟ್ಟು ದೇವರು ಕುಲ್ದೇರು ದಯ ಬಂಡ ಈತಿ ಜನ ಭಕ್ತರು ಒಟ್ಟಿಗೆ ಸೇರಿದು ದೇವರಿಗೆ ಗ್ಯಾರಂಟಿ ಕೊರ್ತಿನೇക്ക് ದೇವರು ಗಟ್ಟಿಡ ಕುಲ್ದೇರು. ದೇವಸ್ಥಾನಡು ಬ್ರಹ್ಮಕಲಶಾಭಿಷೇಕ ಪಿನ ಮಲ್ಲೆತ್ತು ನಮ್ಮ ಕೋಟಿಗಟ್ಟಲೆ ಖರ್ಚು ಮಲ್ತದ ದೇವರಿಗೆ ಅಭಿಷೇಕ ಮಲ್ಪುವ 5 ಬೊಕಾಪಿನ ಪೂಜದ ಕಾರ್ಯಕ್ರಮ ಅತೇ ಮುಖ್ಯ ಆಯಿನ ಪೂಜೆಡ್ಲ ಅಂಚನೆ ನಮ್ಮ ಭಾಗವಹಿಸಾವಡು ಅನಾದಿ ಕಾಲಡು ದೇವಸ್ಥಾನಗಳು ಇಜ್ಜಾನಿಗೆ
ಜನಕುಲು ಋಷಿಮುನಿಕುಲು ತಪಸ್ಸು ಮಲ್ತದಿನ ಜಾಗೆಗೆ ಅತ್ತನ್ನ ನದಿ ಮೂಲ ಹೋದು ಧ್ಯಾನ ಮಲ್ತದ್ದು ಜ್ಞಾನವನ್ನು ಪಡೊಂದು ಸುಖ ಶಾಂತಿ ನೆಮ್ಮದಿ ಜೀವನವನ್ನು ಮಲ್ತೊಂತೇವೆ. ಕಾಲಕ್ರಮೇಣ ನಾಗರಿಕತೆ ಬೆಲೆನಾಗ ಅಲ್ಲಿ ಹೋದು ಪೇಂಟೆ ಬೇವನು ನಗರ ಅಂಡು ಅವಳು ಅಕ್ಲಿ ಧ್ಯಾನ ಮಲ್ಪುನಂಚಿನ ವ್ಯವಸ್ಥೆಯಲ್ಲಿ ನಮ್ಮ ಇತ್ಯದ ಜೀವನ ಪದ್ಧತಿಯಲ್ಲಿ ಕಮ್ಮಿಯ ಒಂದು ಬಂದಾಗ ಒಂಜಿ ಆಲಯಲೇನು ಮಲ್ಪುನ ಅಗಮಶಾಸ್ತ್ರ ವಾಸ್ತುಶಾಸ್ತ್ರ ಅಥವಾ ನಮ್ಮ ವೇದ ವಿಜ್ಞಾನದ ಪ್ರಕಾರಡು ಬೇತ ನಮ್ಮನೇಡಿ ದೇವಸ್ಥಾನ ನಿರ್ಮಾಣಲು ಆಂಡು ಆಯ್ತು ಉದ್ದೇಶ ಎಂಚಿನ ಬಂಡ ಅಡೆ ಬತ್ತ ಜನಕ್ಕಳು ಪ್ರಾರ್ಥನೆ ಮಲ್ಪೋಡು ಒಂಜಿ 10 ಜನ ಬತ್ತ ಅಕ್ಲ ಅವಳು ಅಕ್ಲ ಭಕ್ತಿಪೂರ್ವಕವಾದ ನಮನ ಮಲ್ತಿಡ್ಡ ಪ್ರಾರ್ಥನೆ ಮಲ್ತಿಡ್ಡ ಅಕ್ಲನ ಶಕ್ತಿ ಒಂದೇ ಕಡೆಗೆ ಕೇಂದ್ರೀಕೃತವಾದ ಅವು ಮಾರಿಮಲ್ಲ ಶಕ್ತಿಯಾದ ದೇವರಾದ ನಂಗೆ ಬರ್ಪೆ ದೇವರು ನಂಗೆ ಕಣ್ಣು ತೋಜ್ಜೇರು ನಿರಾಕಾರ ನಿರ್ಗುಣ ರೂಪವಾದ ಉಪ್ಪಣ ದೇವರನ್ನು ನಮ್ಮ ಏಕಾಗ್ರತೆ ಸ್ಮರಣೆ ಮಲ್ತಿಂದ ನಮ್ಗೆ ಖಂಡಿತವಾಯಿನ ಆ ಶಕ್ತಿ ಬರ್ಪಣು ಜ್ಞಾನೋದಯ ಆಪಣು ನಮ್ಮ ಜೀವನಡು ಸುಖ ಶಾಂತಿ ನೆಮ್ಮದಿ ತಿಕ್ಕೊಂಡು ಬಂಪಿನಕ್ಕೆ ಅನುಭವವನ್ನು ನಿಕ್ಕಲು ಪೂರಾ ಪಡೆಯೊಂದಿನಕ್ಕಳು. ಬೋಳೂರು ಮೊಗವೀರ ಮಹಾಸಭಾದ ಪ್ರಧಾನ ಮಾರ್ಗದರ್ಶನ ಬುಕ್ಕ ಸಹಕಾರದ ನಿಟ್ಟು ಬೋಳೂರದ ಶ್ರೀ ಬಾಲಾಂಜನೇಯ ದೇವಸ್ಥಾನಡು ಬಾಲಾಂಜನೇಯ ಪ್ರತಿಷ್ಠೆ ಬ್ರಹ್ಮಕಲಶ ಬುಕ್ಕ ಅಮೃತ ಮಹೋತ್ಸವ ಏಪ್ರಿಲ್ 3 ಆಜಿಮುಟ್ಟ ನಡಪಡು ಆ ಬಗೆಟ್ಟು ಉರುವ ಬೋಳೂರು ಮಾರಿಯಮ್ಮ ದೇವಸ್ಥಾನಡು ಲೆಪ್ಪೋಲೆ ಬುಡುಗಡೆ ಮಲ್ತಿರು. ಬೋಳೂರದ ಶ್ರೀ ಬಾಲಾಂಜನೇಯ ದೇವಸ್ಥಾನಡು ಪ್ರತಿಷ್ಠಾ ಬ್ರಹ್ಮಕಲಶ ಬುಕ್ಕ ಅಮೃತ ಮಹೋತ್ಸವ ಏಪ್ರಿಲ್ 3 ಶುರುವಾದ 5ನೇ ತಾರೀಕು ಮುಟ್ಟ ನಡೆಪೆರೆ ಉಂಡು. ಆ ಲೆಕ್ಕೊಡು ಲೆಪ್ಪೋಲೆ ಬುಡುಗಡೆ ಕಾರ್ಯಕ್ರಮ ಶುಕ್ರವಾರ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ದೇವಿರನ ಎದುರುಡು ನಡೆತದೆ. ಪ್ರಧಾನ ಪೂಜೆ ಮಲ್ಪುನಾರು ಶ್ರೀ ದೇವಿನ ಎದುರು ಪ್ರಾರ್ಥನೆ ಮಲ್ತದು. ಮಾತಾ ಕಾರ್ಯಕ್ರಮಲು ಪೊರ್ಲುಡು ನಡೆಪೆರೆ ದೇವಿರನ ಇಂಬು ನಟ್ಟು ನೆಡೆದ ಬೊಕ್ಕ ಪ್ರತಿಷ್ಠೆ ಬ್ರಹ್ಮ ಕಲಶದ ಲೆಪ್ಪೋಲೆನು ಬಿನ್ನಿರು ಬುಡುಗಡೆ ಮಲ್ತಿರು. ಜೀರ್ಣೋದ್ಧಾರ ಸಮಿತಿ ಮರ್ಯಾದಿ ಗುರುಕಾರ್ಯರು ಬಿ ಆನಂದಪುತ್ರನ್, ಗುರುಕಾರ್ಯರು ರಂಜನ್ ಎಸ್ ಕಾಂಚನ್ ಬೊಕ್ಕ ಮರ್ಯಾದಿ ಸಲಹೆಗಾರರು ಯಶವಂತ ಪಿ ಮೆಂಡನ್ ಕಾರ್ಯಕ್ರಮದ ಬಗೆಟ್ ಇವರ ಕೊರಿಯರು. ಒತ್ತು ಗುರುಕಾರ್ಯರು ಪ್ರವೀಣ್ ಮೆಂಡನ್, ಸಂಚಾಲಕಿಯರಾಯಿನ ಜಗದೀಶ್ ಬಂಗೇರ, ಅರುಣ್ ಮೆಂಡನ್, ಪ್ರಧಾನ ಕಾರ್ಯಂತರು ಯಶವಂತ ಬೋಳೂರು, ಜತೆ ಕಾರ್ಯಂತರು ಸಚಿನ್ ಪಾಲ್, ಪಣವುದ ಗುರುಕಾರ್ಯರು ಶಿವಪ್ರಸಾದ್, ಲೆಕ್ಕ ಪರಿಶೋಧಕರು ಧೀರಜ್ ಪುತ್ರನ್ ಈ ಪೊರ್ತುರಿತ್ತರು. ಬೋಳೂರು ಮೊಗವೀರ ಮಹಾಸಭಾದ ಪ್ರಧಾನ ಮಾರ್ಗದರ್ಶನ ಬುಕ್ಕ ಸಹಕಾರದ ನಿಟ್ಟು ಬಾಲಾಂಜನೇಯ ದೇವಸ್ಥಾನಡು ಪ್ರತಿಷ್ಠಾ ಬ್ರಹ್ಮ ಕಲಶ ನಡೆಪೆರೆ ಉಂಡು. ಎಲ್ಲ ಬ್ರಹ್ಮಕಲಶ ನಡೆದ ನಂತರ ರಾಮನ ದೂತನಾಗಿ ರಾಮದೂತನಾಗಿ ನಾನು ಎದ್ದು ನಿಲ್ಲುತ್ತೇನೆ ಅನ್ನುವಂಥ ಅವನ ಸಂಕಲ್ಪ ಇರಬೇಕಂತ ನಮಗೆ ಜ್ಞಾನೋದಯ ಆಯಿತು. ನಮಗೆ ನಾವು ಚಿಂತನೆ ಮಾಡುವಾಗ ಇದು ನಿಜವಾಗಲೂ ನಾವು ಹೇಳುವಾಗ ಮೈಯಲ್ಲಿ ರೋಮಾಂಚನ ಆಗ್ತದೆ, ಮೈಯ ರೋಮ ಕೂಡ ಒಂಥರ ನಿಮರಿ ನಿಲ್ತದೆ. ಇಂಥ ಒಂದು ಶಕ್ತಿ ಕಲೆಗಾರನಿರುವಂಥ ಒಂದು ಶಕ್ತಿ ಜಾಗದಲ್ಲಿ ಪರಿಪೂರ್ಣರಾಗಿ ಅಲ್ಲಿ ನಾಡ್ದು 3ನೇ ತಾರೀಕಿದಂದು ದೇವತಾ ಪ್ರಾರ್ಥನೆಯೊಂದಿಗೆ ಸಕಲ ವಾಸ್ತು ಪೂಜೆ ಎಲ್ಲ ನಡೆದು 6ನೇ ತಾರೀಕಿಯಂದು ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ಆಡಳಿತ ಮಂಡಳಿ ತೆಗೆಯುವ ಮುಖಾಂತರ ನಾವು ಮಹಾಜನ ಸಂಘದ ನಮ್ಮ ಗೌರವ ಸಲಹೆಗಾರರಾದಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ಮಾರ್ಗದರ್ಶನ, ಜಯಸಿ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟೆನರ ಮಾರ್ಗದರ್ಶನ, ಮಹಾಜನ ಸಂಘದ ಕಮಿಟಿಯ ಮಾರ್ಗದರ್ಶನ, 14 ಪಟ್ಟದ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ಮುಂದಡಿ ಇಡ್ತಿದ್ದೇವೆ. ಹಾಗೆಯೇ ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾರು ಕೆತ್ತಿರುವಂಥ ಅರುಣ್ ಯೋಗಿರಾಜ್ ಅವರಿಂದಲೇ ಕೆತ್ತನೆ ಮಾಡುವಂಥ ಈ ರಾಮನ ಬಾಲಾಂಜನೇಯ ವಿಗ್ರಹ ನಾಳ್ದು 30ನೇ ತಾರೀಕಿ ಪುರಪ್ರವೇಶ ನಡೀಲಿಕ್ಕಿದೆ. ಆ ಪುರಪ್ರವೇಶ ಕೂಡ ನಾವು ಸಮಾಜಕ್ಕೆ ಹಿಂದೂ ಧರ್ಮದ ಎಲ್ಲ ಧರ್ಮದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಿ ಬರುವಂಥ ಬಂಟ್ವಾಳದಿಂದ ಬರುವಂಥ ಪುರಪ್ರವೇಶ ಆಗುವ ಸಂದರ್ಭದಲ್ಲಿ ಎಲ್ಲ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಹಲವಾರು ಸಂಘ ಸಂಸ್ಥೆ ಬಾಂಧವರು ಇರ್ಬೋದು, ಅವರಿಗೆ ಕೂಡ ಮನವಿ ಪತ್ರವನ್ನು ನೀಡಿ ಅಲ್ಲಿ ನಾವು ಪುರಪ್ರವೇಶ ದಿವಸ ನೀವು ಸ್ವಾಗತಿಸಬೇಕು ಅಂತ ಮನವಿಯನ್ನು ಕೂಡ ನಾವು ಅರ್ಪಣೆ ಮಾಡಲಿಕ್ಕಿದ್ದೇವೆ. 15 ವರ್ಷಗಳು ಪೂಜೆ ಮಾಡಲಾಗಿದೆ. 15 ವರ್ಷ ಪೂಜೆ ಮಾಡಲಾಗಿದೆ. ಇತ್ತೊಂದು ಮಾಡ್ತಂದಿಲ್ಲ ಎಂಕ್ ಪ್ರತಿ ಶನಿವಾರ ಮಾಡ್ತಿ ಕಾಣಿಸ್ಬಿಡಂತೆ 1 ಬೈಜಿ
ಅಂಥದ್ದು ಇತ್ತೆ ಅವು ಗೌರ್ಮೆಂಟ್ ಒಂದು ಸಕಲ ಅನುಕೂಲ ತಿಳ್ಕೊಂಡ ಅವು ದೇವಸ್ಥಾನಗಳು ವ್ಯಾಯಾಮಶಾಲೆಗೆ ಹಾಪಿಟ್ಟು ಒಂದು ಏಕಂಗುಲ ದೇವಸ್ಥಾನ ಅಂತ ಆ ಪ್ರಕಾರ ಎಂಗಲೇ ಪ್ರಶ್ನೆ ತೋಚಿದಂದ್ರೆ ಈತ ಶಕ್ತಿ ಹಾಗೆ ಇಡೀ ಸೌತ್ ಇಂಡಿಯಾ ಅಂಚ ದೇವಸ್ಥಾನ ಅಂಜು ಓಪನ್ ಆಪುಂಡು ನಮ್ಮಲ್ಪ ಆಪಿನಂಚಿನ ಈ ಆಯ್ದ ಬ್ರಹ್ಮ ಕಲಸವು ಈ ಪ್ರತಿ ಒಂಜಿ ಕಾರ್ಯಗಳ ಸರ್ವೇರ್ಲ ಬತ್ತದು ಎಂಗ್ಲಿಗೆ ಸಪೋರ್ಟ್ ಮಲ್ಪಡು ದೇವರನ್ನ ಆಶೀರ್ವಾದ ಪಡೆಯಡು ಬಕ್ಕ ನೆತ್ತ ಬಿರೋಡು ಮಸ್ತ್ ಕೆಲಸ ಮಲ್ತೇರು ಮುಖ್ಯ ಕೆಲವರು ಅಕ್ಲಿಗೆ ಆರೋಗ್ಯ ಆಯುಷ್ಯ ನೆಮ್ಮದಿನ ಕೊರಡು ಪಂದು ಏರ್ ಸಂಸ್ಕೃತಿ ಸಂಸ್ಕಾರನು ಮರತಂಡಲ ಮುಲ್ಪದಕುಲು ಮರಪಾಯಿருந்து ಜಿಲ್ಲಾ ಒಂಚನೆ ಹೆಚ್ಚಿಗೆ ನ್ಯಾಯಾಧೀಶರು ಮಲ್ಲಿಕಾರ್ಜುನ ಸ್ವಾಮಿ ಹೆಚ್ಎಸ್ ಬಂತೆರು ಕುಡ್ಲಕೋಟದ ಪಿದೈ ಯಕ್ಷಾಭಿಮಾನಿ ವಕೀಲರಿನ ವೃಂದ ಕುಡ್ಲಡು ನಡಪಾಯಿನ ಪಾವಂಜೆ ಮೇಳದ ಆಟದಲ್ಲೆಸಡು ಆರ್ಪಾತಿರಿಯರು ಯಕ್ಷಾಭಿಮಾನಿ ವಕೀಲರಿನ ವೃಂದ ಕುಡ್ಲದ ನಿಲೆಟ್ ಶುಕ್ರವಾರ ಕೊಡೆಯಲ್ ಬೈಲ್ದ ಕುಡ್ಲಕೋಟದ ಪಿದೈ ಪಾವಂಜೆ ಮೇಳದ ಸೇವೆ ಆಟ ಅಟ್ಟನೆ ಮಲ್ತದಿತ್ತಿರು ಚೌಕಿ ಪೂಜೆ ಅದು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳೊಡ್ತು ಅಂಬರೀಷ ಚರಿತ್ರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸುಧನ್ವ ಮೋಕ್ಷ ಕಥೆಕುಲು ಉಪ್ಪುನ ಶ್ರೀ ಹರಿದರ್ಶನ ಪ್ರಸಂಗದ ಸೇವೆ ಆಟ ಮೂಡ್ದು ಬತ್ತನೆ ರಂಗಸ್ಥಳಟು ನಡತಿನ ಕಲಾವಿದರನ ಸಮ್ಮನದ ಮರ್ಯಾದಿ ಕಾರ್ಯಕ್ರಮಟ್ಟು ಯಕ್ಷಾಭಿಮಾನಿ ವಕೀಲರನ ವೃಂದದ ಗುರುಕಾರ್ಯರು ಅರುಣ್ ಬಂಗ್ಯರ ಸುರೂತ ಪಾತೆರ ಪಂಡದು ಪುರಾನುಡ್ಲ ದುಷ್ಟೆರು ರಕ್ಕಸೇರು ಇತ್ತೆರು ಎಡ್ಡಂತಿನ್ನೊಕುಲ ಇತ್ತೆರು ನ್ಯಾಯ ಕೊರ್ಪುನಕುಲು ಇತ್ತೆರು ನಲಿಪುನ ಬೊಕ್ಕ ಪಾತೆರನ ಒಂದು ರೆಡ್ಡಲ ಒರಿದು ನಮ್ಮ ಕಲೆ ಸಂಸ್ಕೃತಿಯನ್ನು ಜೋಕುಲು ಕಲ್ಪುಡು ಪನ್ಪುನ ಉದ್ದೇಶಡು ಸಂಘ ಮಲ್ತದ ಕಲಾವಿದೆರೆಗಾದ ಕೋಟಿಗಟ್ಲೆ ಖರ್ಚು ಮಲ್ಪುನಾರು ಪಟ್ಲ ಸತೀಶ್ ಶೆಟ್ಟಿ ಅಂಚಾದು ಅರೆನ ಮೇಳದ ಆಟುನೇ ಗೊಬ್ಬಾವೊಂದುಲ್ಲ ಮಾತಿರ್ಲ ಪ್ರೋತ್ಸಾಹ ಕೊರ್ಲೆಂದು ಪಂಡೆರು ಮಲ್ಲ ಬಿನ್ನೆರು ಜಿಲ್ಲಾ ಒಂಚಿನ ಹೆಚ್ಚಿಗೆ ನ್ಯಾಯಾಧೀಶರು ಮಲ್ಲಿಕಾರ್ಜುನ ಸ್ವಾಮಿ ಹೆಚ್ಎಸ್ ಪಾತೆರ್ದು ದೈವಾರಾಧನೆ ನಾಗಾರಾಧನೆದ ಪ್ರದೇಶ ಒಂದು 100 ವರ್ಷ ದುಂಬೆ ಬ್ಯಾಂಕ್ ತಾಪನೆ ಮಲ್ತದಿನ ಶಕ್ತಿದ ಜನ ಇತ್ತಿನ ನಾಡು ಒಂದು ಏರ್ ಸಂಸ್ಕೃತಿ ಸಂಸ್ಕಾರ ಮರತಂಡಲ ಮುಲ್ಪದಕ್ಲು ಮರಪೈರು ಈ ನೆಲತ ಸಂಸ್ಕೃತಿ ಸಂಸ್ಕಾರ ಕಂಬುಲ ಇದನ್ನು ಮಾತ ಎಂಕ್ಲೆಗು ತೂಪುನಂಚ ಆಂಡೆಂದು ಪಂಡೆರು ಪಾವಂಜೆ ಮೇಳದ ಪುದರ್ಪೂಯಿ ಕಲಾವಿದರಾಯಿನ ಸುಬ್ರಾಯ ಹೊಳ್ಳ ಕಾಸರಗೋಡು ಬೊಕ್ಕ ಅಕ್ಷಯ್ ಮಾರ್ನಾಡ್ ಮೊಕುಲೆಗೆ ಸಮ್ಮನದ ಮರ್ಯಾದೆ ಮಲ್ತೆರು ಮೇಳದ ಸಂಚಾಲಕಿಯರು ಬೊಕ್ಕ ಭಾಗವಹಿತರು ಸತೀಶ್ ಶೆಟ್ಟಿ ಪಟ್ಲ ಕುಡ್ಲ ವಕೀಲರಿನ ಸಂಘದ ಗುರುಕಾರ್ಯರು ಎಚ್.ವಿ. ರಾಘವೇಂದ್ರ ಪ್ರಧಾನ ಕಾರ್ಯಂತರ ಶ್ರೀಧರ್ ಹೊಸಮನಿ ಕೋಟುಡು ಕೆಲಸ ಮಲ್ಪನಕ್ಲಿನ ಸಂಘದ ಗುರುಕಾರ್ಯರು ಸುಧಾಕರ್ ಬಾಳಿಕ ಯಕ್ಷಾಭಿಮಾನಿ ವಕೀಲರಿನ ವೃಂದದ ಗುರುಕಾರ್ಯರು ಅರುಣ್ ಬಂಗ್ಯಾರನ ಒಟ್ಟುಗು ಸಂಘಟನೆಡುಪುನ ರಾಜೇಶ್ ಕುಮಾರ್ ಅಮ್ಟಾಡಿ ಯಕ್ಷಾಭಿಮಾನಿ ವಕೀಲರಿನ ವೃಂದದ ಪ್ರಧಾನ ಕಾರ್ಯಂತರ ಬುಕ್ಕ ಪದಾಧಿಕಾರಿಲು ಈ ಪೊರ್ತೊಡಿತ್ತೆರು ಯಕ್ಷಗಾನವನ್ನು ನಾವು ದೈವಿ ಕಲೆ ಅದೇ ರೀತಿ ಮನರಂಜನೆ ಕಲೆ ಈ ಕಾರಣದಿಂದ ನಾವು ಮಾಡಿದ್ದು. ಎಲ್ಲರೂ ಇಲ್ಲಿ ಪೆಟ್ಟು ಗಲಾಟೆಯನ್ನು ಈಗ ನೋಡೋದು, ಕೋರ್ಟ್ಗಳಲ್ಲಿ ಕೊಲೆ ದರೋಡೆಯನ್ನು ನೋಡಿದರೂ ಕೂಡ ಪುರಾಣ ಯುಗದಲ್ಲೂ ರಾಕ್ಷಸರಿದ್ದರು, ಒಳ್ಳೆಯವರಿದ್ದರು, ನ್ಯಾಯ ಕೊಡ್ತಿದ್ರು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಯಕ್ಷಗಾನದ ಕಲೆಯನ್ನು ನಾವು ಮಾಡೋದು. ಆದ್ದರಿಂದ ಯಕ್ಷಗಾನ ಇನ್ನೂ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ. ಅದು ಅಂತ ಹೇಳಿದರೆ ಮುಂದೆ 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 ಹಲವಾರು ವರ್ಷ ಹೋದ ನಂತರ ಯಕ್ಷಗಾನ ಕೇವಲ ಯೂಟ್ಯೂಬಲ್ಲೇ ಇರ್ಬೋದು. ಯಾಕಂತ ಈಗಿನವರಿಗೆ ಯಕ್ಷಗಾನವನ್ನು ಕುಣಿಯುವ ಸಾಮರ್ಥ್ಯ, ಕುಣಿದ್ರೆ ಆಗೋದಿಲ್ಲ ಯಕ್ಷಗಾನದಲ್ಲಿ, ಮಾತು ಬರಬೇಕು. ಮಾತಿಲ್ಲದಿದ್ದರೆ ಖಾಲಿ ಕುಣಿದ್ರೆ ಮೂಕ ಅಭಿನಯ ಆಗ್ತದೆ. ಆದ್ದರಿಂದ ಎರಡೂ ಗೊತ್ತಿರುವಂಥ ಈ ಕಲೆಯನ್ನು ಜನರು ಸಣ್ಣದಿಂದ ಮಕ್ಕಳಿಗೆ ಬೋಧಿಸಿದರೆ ಮುಂದಿನ ತಲೆಮಾರಿಗೆ ನಾವು ಹಸ್ತಾಂತರಿಸಿದ್ರೆ ಈ ನಾಡಿನ ಕಲೆ ಸಂಸ್ಕೃತಿ ಉಳಿತದೆ ಅನ್ನುವ ಭಾವನೆಯಿಂದ ನಾವು ಇದನ್ನು ಹುಟ್ಟುಹಾಕಿದ್ದು. ಪರಶುರಾಮನ ಸೃಷ್ಟಿಯಾದಂತಹ ಈ ಕರಾವಳಿ ದೈವಾರಾಧನೆಯಲ್ಲಿ ಮತ್ತು ನಾಗಾರಾಧನೆಯನ್ನು ಯಾವತ್ತೂ ಬಿಡದಂತೆ ಆಚರಿಸ್ಕೊಂಡು ಬಂದಂತಹ ಒಂದು ಅದ್ಭುತ ಜನಸಮೂಹ ಇರುವಂತಹ ಒಂದು ಪ್ರದೇಶ. ಜೊತೆಗೆ ಬಹಳ ವಿಶೇಷವಾದಂತಹ ಒಂದು ಸೃಜನಾತ್ಮಕ ಶಕ್ತಿಯನ್ನು ಈ ಪ್ರದೇಶದ ಜನರು ಹೊಂದಿದ್ದಾರೆ. ಯಾಕೆಂದರೆ 100 ವರ್ಷಗಳ ಹಿಂದೆ ನಾವು ಬಾರ್ಟರ್ ಸಿಸ್ಟಮ್ಲಿದ್ದಾಗಲೇ ತಾವು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದಂತಹ ಒಂದು ಅದ್ಭುತ ಶಕ್ತಿ ಇದ್ದಂತಹ ಜನರು ಈ ಪ್ರದೇಶದವರು. ಹಾಗೆ ತಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ತಮ್ಮ ಈ ಜಾಗದ ಇತಿಹಾಸವನ್ನು ಈ ಪ್ರಪಂಚದಲ್ಲಿ ಯಾರು ಮರೆತರೂ ಕರಾವಳಿ ಜನರು ಮರೆಯೋದಿಲ್ಲ ಅನ್ನುವಂಥದ್ದು ನನ್ನ ಅಂಬೋಣ. ಈ ಯಕ್ಷಗಾನದ ಮೂಲಕ ಈ ನೆಲೆಯ ಸಂಸ್ಕೃತಿಯನ್ನು ಮತ್ತು ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗೆ ಕಂಬಳದ ಮೂಲಕ ಈ ನೆಲದ ಮತ್ತೊಂದು ಕಲೆಯನ್ನು ತಾವು
ತಾವು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಅದ್ಭುತ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಸರ್ಕಾರಿ ಕಾಲೇಜಿಲೆಡು ಬರವು ಕಲ್ಪನಾ ಪುಣುಲೆಗಾದ ಭಾರಿ ಮಲ್ಲೆಡು ಪಣವು ಸಾಯ ಕೊರ್ಪನವು ಪುಗರುನ ಸಂಗತಿಯಿಂದ ಶಾಸಕರು ಉಮಾನಾಥ ಕೋಟ್ಯನ್ ಪಂತಿರು ಕೊಡ್ಲಡು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆದ CSR ನಿಧಿ 37,28,000 ರೂಪಾಯಿನ ಪಟ್ಟದು ಆರ್ಪಾತಿರಿಯರು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ದ ಕುಡ್ಲ ಶಾಖೆ CSR ನಿಧಿ ಯೋಜನೆಡು ವರ್ಷಲ ಬರವು ಕಲ್ಪನೆಗಳಿಗೆ ಪಣವು ಸಾಯ ಒದಗ ಹೊಂದಿತ್ತದು. ಈ ಸರ್ತಿದ ಕಾರ್ಯಕ್ರಮ ಕುಡ್ಡದ ಕುದ್ಮುಲ್ ರಂಗರಾವ್ ಪುರಭವನಡು ನಡೆತನು. ಸಂಸ್ಥೆದ CSR ಯೋಜನೆದಡಿಟ್ಟು ಜಿಲ್ಲೆದ ಸರ್ಕಾರಿ ಕಾಲೇಜಿಲಿನ ಬರವು ಕಲ್ಪನ 452 ಪೊಣ್ಣುಲೆಗ್ 37,28,000 ರೂಪಾಯಿ ಈ ಸರ್ತಿ ದೆತ್ತದಿದ್ದರು. ಮಲಬಾರ್ ಗೋಲ್ಡ್ ಸಂಸ್ಥೆದ ಕುಡ್ಡ ಸ್ಟೋರ್ ಹೆಡ್ ಶರತ್ ಚಂದ್ರ ಲೇಸಿಡ್ ಸುರು ತಪಾತಿರ ಪಂಡೇರು. ಮುಲ್ಕಿ ಬೆದ್ರಾ ಕ್ಷೇತ್ರದ ಶಾಸಕರು ಉಮಾನತ್ತ ಕೋಟ್ಯನ್ ಕಾರ್ಯಕ್ರಮ ಉದಿಪನ ಮಲ್ತದು ಪಾತಿರ್ತು. ಸಂಸ್ಥೆಲು CSR ನಿಧಿಟ್ಟು ಬೇತೆ ಬೇತೆ ಕಾರ್ಯಕ್ರಮ ದೀವನ್ನವು ಇತ್ತೆನವೆ ಆಂಡ ಮಲಬಾರ್ ಚಾರಿಟಬಲ್ ಟ್ರಸ್ಟ್ದ ನಿಲೆಟ್ಟು ಸರ್ಕಾರಿ ಕಾಲೇಜಿನ ಬರವು ಕಲ್ಪನಾ ಪುಣ್ಣುಲೆಗಾದು ಈತ್ ಮಲ್ಲೆಡು ವಿದ್ಯಾರ್ಥಿ ವೇತನ ಕೊರೊಂದೊಪ್ಪುನವು ಪುಗರ್ನ ಸಂಗತಿ ಬರವು ಕಲ್ಪನಾ ಪೊಣ್ಣುಲು ಇಂದೆನು ಅಕ್ಲಕ್ಲಿನ ಅಕೌಂಟುಡು ಇಂದೆನು ಒಟ್ಟು ಮಲ್ತೊಂದು ನನದ ಬರವುಗೂ ಗಲಸೊಂದು ಎಡ್ಡ ರೀತಿಡು ಗಲಸೊನುಡುಂದು ಪಂಡೇರು. ಪ್ರೊಬೇಷನರಿ ಜಿಲ್ಲಾಧಿಕಾರಿ ಶ್ರವಣ್ ಕುಮಾರ್ ಪಾತಿರ್ದು ತಾನು 6ನೇ ಕ್ಲಾಸ್ ಹಿಡಿದು ಸ್ನಾತಕೋತ್ತರ ಪದವಿ ಮುಟ್ಟ ವಿದ್ಯಾರ್ಥಿ ವೇತನೊಡದೆ ಬರವು ಕಲ್ತಿದೆ. ಸಮಾಜಡು ನಮ್ಮ ಎಡ್ಡೆ ಜನ ಆಪುನ ದಿಟ್ಟಿಡು ಬರವು ಕಲ್ಪನಗನೆ ನಮ್ಮ ಭವಿಷ್ಯದ ಬಗೆಟ್ ಉದ್ದೇಶ ದೀವನುಡು. ಉದ್ದೇಶ ಇತ್ತಂಡ ಆ ದಿಟ್ಟಿಡು ಪ್ರಯಾಣ ದುಂಬರಿತದು ಭವಿಷ್ಯನು ಎಡ್ಡ ರೀತಿಡು ಕಟ್ಟೋನೆರ ಸಾಧ್ಯ ಆಪುಣಂದು ಶ್ರವಣ್ ಕುಮಾರ್ ಸಲಹೆ ಕೊರಿಯರು. ಕುಡ್ಲ ಮಹಾನಗರ ಪಾಲಿಕೆಡು ಒತ್ತು ಮೇಯರ್ ಆದಿತ್ತಿನ ಭಾನುಮತಿ, ಪಾಲಿಕೆ ಸದಸ್ಯರು ಆದಿತ್ತಿನ ಅಬ್ದುಲ್ ರವೂಫ್, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ನಿರ್ದೇಶಕರು ಕರುಣಾಕರ್ ಲೇಸಿಡ್ ಪಾಲ್ದೆತ್ತೊಂದಿದ್ದರು. ಸರ್ಕಾರಿ ಕಾಲೇಜುಗಳಲ್ಲಿ ಇರುವವರು ಯಾರು ಅಂತ ಕೇಳಿದ್ರೆ ಬಡವರ ಮಕ್ಕಳು ಗೊತ್ತಿರಬೇಕು. ಮಧ್ಯಮ ವರ್ಗ ಮತ್ತು ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಕಾಲೇಜಿಗೆ ಹೋಗುದು. ಉಳಿದವರೆಲ್ಲ ಖಾಸಗಿ ಕಾಲೇಜುಗಳಿಗೆ ಎಷ್ಟೋ ಲಕ್ಷ ಕೊಟ್ಟು ಒಂದು PUCಗೆ ಎಂಟ್ರೆನ್ಸ್ ಸಿಗಬೇಕಾದ್ರೆ 3.5 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ ಕೊಟ್ಟು 90ಕ್ಕಿಂತ ಮೇಲೆ ಮಾರ್ಕ್ ಇದ್ರು ಅಷ್ಟು ದುಡ್ಡು ಕೊಟ್ಟು ಹೋಗುವಂತ ಶ್ರೀಮಂತರ ಮಕ್ಕಳು ಹಾಗೆ ನಾವಲ್ಲ. ನಾವು ದುಡ್ಡು ಕೊಟ್ಟು ಖಾಸಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲದಕ್ಕೆ ನಾವು ಸರ್ಕಾರಿ ಕಾಲೇಜುಗಳಿಗೆ ಬರ್ತೇವೆ. ನಾನು ಶರತ್ ಹತ್ರ ಕೇಳಿದೆ, ಯಾವ ಆಧಾರದ ಮೇಲೆ ನೀವು ಸ್ಕಾಲರ್ಶಿಪ್ ಮಕ್ಕಳಿಗೆ ಕರೆದಿದ್ದೀರಿ ಅಥವಾ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದರು, ಗವರ್ಮೆಂಟ್ ಕಾಲೇಜುಗಳನ್ನು ಮಾತ್ರ, ಸರ್ಕಾರಿ ಕಾಲೇಜುಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿ ಅವರ ಪ್ರಿನ್ಸಿಪಾಲ್ ಹತ್ರ ಹೇಳ್ತೇವೆ. ಅಲ್ಲಿ ಯಾರು ಅತಿ ಕಷ್ಟದಲ್ಲಿದ್ದಾರೆ, ಮಧ್ಯಮ ವರ್ಗದ ಮಕ್ಕಳು ಯಾರಿದ್ದಾರೆ, ಎಲ್ಲರೂ ಇರುವುದು ಸರ್ಕಾರಿ ಕಾಲೇಜು ಮಧ್ಯಮ, ಅದರಲ್ಲಿ ಹುಡುಕಿ ಯಾರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಅವರ ಪಟ್ಟಿಯನ್ನು ಕೊಡಬೇಕು ಅಂತ ನಾವು ಕೇಳಿದಾಗ ಕೊಟ್ಟಂತ ಪಟ್ಟಿಯ ಮಕ್ಕಳು ಇಲ್ಲಿ ಬಂದಿದ್ದಾರೆ ಅಂತ ನನ್ನ ಹೇಳಿದೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ನೀವು ವಂಚಿತರಾಗಬಾರ್ದು. 10,000 ಕೊಟ್ಟ ಕೂಡಲೇ ನಿಮ್ಮ ಶಿಕ್ಷಣಕ್ಕೆ ಸಾಕ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು. 10,000 ಇದು ನಾವು ಅದನ್ನು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದರಲ್ಲಿ ಒಬ್ಬನಿಗೆ 10,000 ಅವರು ಕೊಟ್ಟಿದ್ದಾರೆ. ಲಾಭದಲ್ಲಿ ಒಂದು ಅಂಶವನ್ನು ನಮಗೆ ಕೊಟ್ಟಿದ್ದಾರೆ. ಸಮಾಜದಿಂದ ಬಂದಂತಹ ಏನು ಸಂಪತ್ತಿದೆ ಅದನ್ನು ಸಮಾಜಕ್ಕೆ ಅವರು ಸಮರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಆ ಲಾಭಾಂಶದಲ್ಲಿ ಒಂದು ಅಂಶವನ್ನು ನಮಗೆ ಕೊಟ್ಟಿದ್ದಾರೆ. 6ನೇ ತರಗತಿಯಿಂದ ಇಂಜಿನಿಯರಿಂಗ್ ತನಕ, ಇಂಜಿನಿಯರಿಂಗ್ ನಂತರ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿನೂ ಸ್ಕಾಲರ್ಶಿಪ್ ಮೂಲಕನೇ ನಾನು ನನ್ನ ಶಿಕ್ಷಣ ಮುಗಿಸಿದ್ದೀನಿ. ಒಂದು ನನ್ನ ಸಿನ್ಸಿಯರ್ ಸಜೆಷನ್, ನೀವು ಈಗಲಿಂದನೇ ನೀವು ಒಂದು ಒಳ್ಳೆ ಗುರಿ ಇಟ್ಕೊಂಡ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಾಗತ್ತೆ. ಕೊಡ್ಲದ ಅಡ್ಯಾರ್ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಪಿರ ಪ್ರತಿಷ್ಠಿತ ದಿನ ಧಾರ್ಮಿಕ ಸಭೆ ಅಟ್ಟನೆ ಆದಿತ್ತನು. ಕೊಂಡೆ ಊರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಅಷ್ಟಬಂಧ ಬ್ರಹ್ಮಕಲಶ ನಡತೊಂದು ಪುನಃ ಕುಡ್ಲದ ಅಡ್ಯಾರ್ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಪಿರ ಪ್ರತಿಷ್ಠಿತ ಲೆಕ್ಕೊಡು ಧಾರ್ಮಿಕ ಸಭೆ ಅಟ್ಟನೆ ಆದಿತ್ತನು. ಅಜಿತ್ ಶೆಟ್ಟಿ ಅಡ್ಯಾರ ಗುತ್ತು ಮಾತಿನೆಲ್ಲ ಎತ್ಕೊಂಡರು. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ರವಿರಾಜ ಶೆಟ್ಟಿ ನೆಟ್ಟೆಗುತ್ತು ಗುರ್ಕಾರ್ಮೆಡ್, ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಚಿಯರು, ದುಂಬದ ಮಂತ್ರಿ ಬಿ ರಮಾನತರೈ ಪಾಲ್ದೆತುನ್ನ ಸಭೆಟ್ ಗೀತಮ್ಮ ಶೆಟ್ಟಿ ಬೈದ್ಯಾವಗುತ್ತು ಧಾರ್ಮಿಕ ಸಭೆನು ಉದಿಪನ ಮಲ್ತಿರು. ವಿದ್ವಾನ್ ದಾಮೋದರ್ ಶರ್ಮಾ ಬಾರ್ಕೂರು ಧಾರ್ಮಿಕ ಉಪನ್ಯಾಸ ಕೊರಿಯರು. ಬಿ ರಮಾನತರೈ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರ್ತು ಎಡ್ಡೆಪ್ಪು ಬೈಕಿರು. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ದಯಾನಂದ ಶೆಟ್ಟಿ ತೊಕ್ಕೂರು, ಉದ್ಯಮಿ BR ಸೋಮಯ್ಯಜಿ, ದೇವಸ್ಥಾನದ ಪೂಜೆ ಮಲ್ಪುನಾರು ವಾಸುದೇವಮಯ್ಯ, ವೇದಮೂರ್ತಿ ಸೀತಾರಾಮ ಆಚಾರ್ಯ,
ಕುದ್ರೋಳಿ ಕ್ಷೇತ್ರ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜಾರ್ ಪೂಜಾರಿ, ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಫೆಲ್, ದುಮುದ ಮೇಯರ್ ಶಶಿಧರ್ ಹೆಗಡೆ, ಪಾಲಿಕೆ ಸದಸ್ಯರ ಆದಿತ್ಯನ ಸಂಗೀತ ನಾಯಕ್ ಪಚ್ಚನಾಡಿ, ಪ್ರಶಾಂತ ಶೆಟ್ಟಿ ತೋಕುರುಗುತ್ತು, ಆಡಳಿತ ಟ್ರಸ್ಟಿ ದಿವಾಕರ್ ದಾಸ್ ಮಲ್ದಿ, ಗುರುಕಾರ್ಯರು ದಿವಾಕರ್ ನಾಯ್ಕ್ ಅಡ್ಯಾರ್, ದೇವಿ ಪ್ರಸಾದ್ ಸಾಮನಿ, ಬಿಪಿನ್ ರೈ ಪಾಲ್ದು ತೊಂಡರು. ಪ್ರಜ್ಞಾ ಒಡಿಲ್ನಾಲ ಕಾರ್ಯಕ್ರಮ ಸುಧಾರ್ಥ ಕೋರಿಯರು. ದೇವಸ್ಥಾನದ ಪರಿಸರದಲ್ಲಿ ಅರ್ಚಕರು ದೇವರನ್ನು ಪೂಜಿಸುವುದು ಪೂಜೆಯಾದರೆ, ಬ್ರಹ್ಮವಾಹಕರು ದೇವರನ್ನು ತಲೆಯಲ್ಲಿ ಹೊತ್ತು ಕುಣಿದು ಸಂಭ್ರಮಿಸುವುದು ಪೂಜೆಯಾದರೆ, ದೇವರನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ರಥದಲ್ಲಿ ಮೆರವಣಿಗೆ ಮಾಡಿಯೋ ವೈಭವೀಕರಿಸುವುದು ದೇವರ ಪೂಜೆಯಾದರೆ, ದೇವಸ್ಥಾನದ ಅಂಗಣದಲ್ಲಿ ಬಂದವನಿಗೆ ಪ್ರೀತಿಯಿಂದ ಒಂದು ತುತ್ತು ಬಡಿಸುವುದು, ಬಾಯಾರಿ ಬಂದವನಿಗೆ ನೀರು ಕೊಡುವುದು, ಅಂಗಣದಲ್ಲಿ ಬಿದ್ದಂತಹ ಕಸವನ್ನು ಎತ್ತಿ ಬದಿಗೆ ಹಾಕುವುದು, ಬಂದವರೆಲ್ಲ ನಮ್ಮವರು ಅಂತ ತೆರೆದ ಬಾಹುಗಳಿಂದ ಸ್ವಾಗತಿಸುವುದುಂಟಲ್ಲ, ಇದು ಪ್ರತಿಯೊಂದೂ ಕೂಡ ದೇವರ ಪೂಜೆಯೇ. ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯಿಂದ ಕೊಡುವ ಚಿಕಿತ್ಸೆ, ಇದು ಯಜ್ಞ ಮಾಡದೆ ಸ್ವರ್ಗವನ್ನು ಪಡೆಯುವ ಅನುಕೂಲವನ್ನು ಕಲ್ಪಿಸ್ತದಂತೆ. ಹಾಗಾದರೆ ದೇವಸ್ಥಾನದ ಅಂಗಣದಲ್ಲಿ ಆಡುವಂತಹ ಮಾತು ಮಂತ್ರವಾಗಬೇಕು. ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ದುರ್ಲಭಗೆ ನಮ್ಮ ಕರಿ ಜನ್ಮಡು ಸುಕೃತ ಕರ್ಮ ಫಲ ಮಲ್ತುಂದ ಈ ಜನ್ಮಡ ಮನುಷ್ಯ ಆದ್ಬಿಟ್ಟು ಅನ್ ಸುಕೃತ ಕರ್ಮ ಫಲ ಮಲ್ ಈ ಜನ್ಮಡು ಸುಕೃತ ಕರ್ಮ ಮಲ್ತುಂದ ಅಂದ್ರೆ ದುಮ್ಮು ಜನ್ಮ ಮನುಷ್ಯ ಆದ್ಬಿಟ್ಟು ಅನ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮನುಷ್ಯನನ್ನು ದ್ವೇಷ ಮಾಡಬಾರ್ದು. ಮನುಷ್ಯ ದ್ವೇಷ ಮಾಡುವವನು ದೇವರನ್ನು ಕೂಡ ದ್ವೇಷ ಮಾಡ್ತಾನೆ. ಮನುಷ್ಯನ ಯಾರು ಪ್ರೀತಿ ಮಾಡ್ತಾರೆ ಅವ್ರು ದೇವರನ್ನು ಕೂಡ ಪ್ರೀತಿ ಮಾಡ್ತಾರೆ. ಮನುಷ್ಯನ ಯಾರು ದ್ವೇಷ ಮಾಡ್ತಾರೆ, ಜಾತಿ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಯಾರನ್ನು ದ್ವೇಷ ಮಾಡ್ತಾರೆ ಅವನು ದೇವರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ, ಯಾರು ದೇವರನ್ನ ಪ್ರೀತಿ ಮಾಡ್ತಾರೆ ಅವರು ಮನುಷ್ಯರನ್ನು ಪ್ರೀತಿ ಮಾಡ್ತಾರೆ. ನಮ್ಮ ಪ್ರಕೃತಿ ಬಹಳ ಪಾಠವನ್ನು ನಮ್ಗೆ ಕೊಡ್ತದೆ. ನಾವೆಲ್ಲ ಮನುಷ್ಯರು ಡಾಕ್ಟ್ರು ಇಂಜಿನಿಯರು ಆಗಿ ಮಾಡುವಂತಹ ನೀವೆಲ್ಲ ನಿಮ್ಮ ಮಕ್ಕಳನ್ನು ಹಾಗೆಲ್ಲ ಮಾಡಿ ತೊಂದರೆ ಇಲ್ಲ, ಆದರೆ ಅವರನ್ನು ಮೊದಲು ಮನುಷ್ಯರನ್ನಾಗಿ ಮಾಡಬೇಕು. ಮನುಷ್ಯರಲ್ಲದ ಡಾಕ್ಟ್ರು ಇಂಜಿನಿಯರು ವಿದ್ಯಾವಂತರಿಂದ ಇವತ್ತು ಸಮಾಜ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಹಾಗಾಗಿ ಅಂತಹ ಮಾನವೀಯತೆ ಜಾಗೃತಿ ಆಗಬೇಕು ಅಂತಾದರೆ ನಮ್ಮ ಹೃದಯದಲ್ಲಿ ಧಾರ್ಮಿಕತೆ ಬೇಕು. ಆ ಧಾರ್ಮಿಕತೆಯ ಉದ್ದೀಪನ ಮಾಡುವಂಥ ಕೆಲಸ ನಮಗೆ ದಾರಿದೀಪ ದೇವಸ್ಥಾನ. ಆ ದೇವಸ್ಥಾನವನ್ನು ನೋಡಿ ನಮ್ಮ ಹೃದಯದಲ್ಲಿ ಆ ಭಾವನೆಯನ್ನು ತುಂಬಿ ನಾವೆಲ್ಲ ಸಮಾಜದಲ್ಲಿ ಮನುಷ್ಯರಾಗಬೇಕು. ಬೆದ್ರದ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಮನದಾನಿ ಶುಕ್ರವಾರ ಕಾಂಡೆ ಸಂಪ್ರೋಕ್ಷಣೆ ಮಂತ್ರಾಕ್ಷತೆ ಮಾಪೂಜೆ ನಡಪಾಯಿರು. ರಾತ್ರಿ ದೈವೊಲಿಗು ನೇಮ ಅಟ್ಟನೆ ಆದಿತ್ತನು. ತುಳುನಾಡ ಪ್ರತಿಷ್ಠಿತ ಚೌಟರ್ ಹೆಸರಿನ ಮನೆತನ ತಾಪನೆ ಮಲ್ತದ್ನ ಬೆದ್ರ ಸೀಮೆದ 17 ಮಾಗಣಿದ ಕ್ಷೇತ್ರ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಿಚ್ಚಲ ನಡೆತದು. ಗುರುವಾರ ಬ್ರಹ್ಮ ಕಲಶಲ ನಡೆತದೆ. ಅಕೇರಿದ ದಿನ ಶುಕ್ರವಾರ ಕಾಂಡೆ ಎಡಪದ ತಂತ್ರಿಯರನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪುನ ಅಡಿಗಳ್ ಪಿ ಅನಂತಕೃಷ್ಣ ಭಟ್ ಇತ್ತದು. ಧಾರ್ಮಿಕ ವಿಧಿವಿಧಾನ ನಡಪಾದು ಸಂಪ್ರೋಕ್ಷಣೆ ಮಂತ್ರಾಕ್ಷತೆ ಮಾಪೂಜೆ ನಡೆತದೆ. ಬೆದ್ರ ಸೀಮೆ 17 ಮಾಗಣಿದ ಭಕ್ತರು ಪರವೂರ ಭಕ್ತರು ಈ ಪೊರ್ತುಡಿತ್ತರು. ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಬೆದ್ರದ ಚೌಟಿರ್ನ ಅರಮನೆತ ಕುಲದೀಪ್ಯಂ ಬೆತೆಬೇತೆ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು. ದಂಬುದ ಕಾಲಡು ತೊಡು ತಿಂಗೊಲ್ದ ಆಧಾರಡು ಜನಪದ ನಲಿಕೆಲು ಗ್ರಾಮದ ಪ್ರತಿಯೊಂಜು ಇಲ್ಲಡ್ಲ ಬರೊಂದಿತ್ತಂಡು. ಆಟಿಡು ಕಲೆಂಜೆ ಸೋನುಡು ಜೋಗಿ ಅತ್ತಂಡ ಮದಿಮಾಲು ಮಾಯ್ಡು ಕನ್ಯಾಪು ಮಾಯ್ದ ಕನ್ಯಾಪು ಒಂತುದೆ ಪೋತುಡು ಪನುಲಿ. ಆಟಿ ಕಲೆಂಜೆ ಸೋನುದ ಜೋಗಿ ಸೋನುದ ಮದಿಮಾಲು ಮಾಯ್ದ ಕನ್ಯಾಪು ಮಾದಿರ ಕಂಗಿಲು
ಚೆನ್ನು ನಲಿಕೆ ಇಂಚ ಬೆದಿಬೇತಿ ಜನಪದ ನಲಿಕೆಲು ತುಳು ತಿಂಗೊಲ್ದ ಆರಾಧಡು ತುಂಬು ಇಲ್ಲಡೆ ಬರೊಂದಿತ್ತದು ಇತ್ತೆ ಕೆಲವು ಮಾತ್ರ ಒರಿದುಂಡು ಇಲ್ಲಡೆ ಬರ್ಪನ ಜನಪದ ನಲಿಕೆಲು ಇತ್ತೆ ಕೆಲವು ಗ್ರಾಮುಲೆಡು ಮಾತ್ರ ಸಂಪ್ರದಾಯದಂಚ ಪರಂಪರೆ ಇತ್ತೆ ಉಂತುದೆ ಪೋತುಂಡು ಪನುಲಿ 19ನೇ ತಿಂಗಳು ಮಾಯ್ಡು ಕನ್ಯಾಪು ಇಲ್ಲಡೆ ಬರೊಂದಿತ್ತುಂಡು ತುಳುನಾಡೆ ಆದುಪುನ ಕೇರಳ ಕರ್ನಾಟಕ ಗಡಿ ಭಾಗದ ಪೆರ್ಲಡು ಈ ಆಚರಣೆ ಒರಿದುಂಡು ಕೊರಗ ಬೊಕ್ಕ ಕನ್ಯಾಪು ವೇಷ ಪಾಡ್ನಕ್ಲು ಇಲ್ಲಡೆ ಬತ್ತದು 10 ನಿಮಿಷದಾತು ಪೊರ್ತು ನಲಿತದು ಸಂಧಿ ಪಂಡದು ಮಾರಿನ ಗಿಡರುಣವು ಈ ಆಚರಣೆದ ಉದ್ದೇಶ ಆದುಂಡು ಮಾಯಿ ಇಡೀ ತಿಂಗಳು ಒವೇ ಜಾತಿ ಧರ್ಮದ ಭೇದ ಇಜ್ಜಂದೆ ಮಾತೇರನಲ ಇಲ್ಲಡೆ ಮಾಯಿದ ಕನ್ಯಾಪು ಬರ್ಪುಂಡು ಒಂದು ತುಳುನಾಡದ ಧರ್ಮ ಎಡ್ಡೆಪ್ಪು ಕಾತುನ್ನ ಪೊಕ ಭಾರಿ ಬೆರೊರ್ದುನ ಸಾಂಸ್ಕೃತಿಕ ಪರಂಪರೆಲ ಆದುಂಡು ತಲೆಮಾರಿಡದು ತಲೆಮಾರು ಈ ಆಚರಣೆ ಒರಿತೊಂದು ಬತ್ತಿನ ಪುಟ್ಟ ಕಂಡಿಗೆ ಪನ್ಪುನಾರು ಇಂದಿನ ನನದ ಅಲ್ಮೋಗ್ಲ ದುಂಬು ಕೊನವುಡುಂದು ಉದ್ದೇಶದಿ ಒಂದೆರು ಅಂಚಾದು ಮಾಯಿ ತಿಂಗೊಳ್ಡು 4 ಗ್ರಾಮುಲೆಡೆ ತಿರುಗದು ಇಲ್ಲಡೆ ಪೋದು ಈ ಮಾಯ್ದ ಕನ್ಯಾಪು ನಲಿತೊಂದು ಪರಂಪರೆನು ಒರಿಪುನವು ಪೆರ್ಮದ ಸಂಗತಿ ಆದುಂಡು ಆಟಿ ತಿಂಗೊಳ್ಳು ಆಟಿಗಳಂಜೆ ಬತ್ತಲೆಕೊಂಡು ಸೋನ ತಿಂಗೊಳ್ಳು ಸೋನಜೋಗಿ ಬತ್ತಲೆಕೊಂಡು ಮಾಯ್ದ ತಿಂಗೊಳ್ಳು ಕನ್ಯಾಪು ಮಾಯಿ ತಿಂಗೊಳ್ಳು ಮಾಯಿ ಪೊನಿ ಹೋದು ಪೊನಿತ ಸಂಕ್ರಾಂತಿ ಕರೆದು ಮಾಯ್ದ ಸಂಕ್ರಾಂತಿ ಬತ್ತು ಒಟ್ಟಿಗೆ ಅಂಗ್ಲ ಶುರು ಅನ್ಬೋದು ಒಂಜಿ ತಿಂಗಳು ಪೋಳಿ ಬೋಪುನ ದಾಯಿ ಬೋಪುನ ಈ ಆಟಿ ತಿಂಗೊಳ್ದ ಆಟಿ ತಿಂಗೊಳ್ಳು ಆಟಿಗಳಂಜೆ ಉಂಡದೆ అయినా లెక్కనే ఇందులో మారి ఊరిద మారిని నీకులంచిన పద్ధతి ఈ కన్యాపుల ಆಟಿ ತಿಂಗಳು ನಮ್ಮ ಆಟಿಗಳಂಜಿ ಆ ಸಮಯ ಹಿಡಿತನ ಬೆಣ್ಣೆ ಬೇಸಾಯ ಮುಗಿದು ವಾರಿ ಇತ್ತ ಒಂಜಿ ಕಡೆಗಾನ ಒಂಜಿ ಆಹಾರ ಗೊಬ್ಬರ ಮನೆಗೆ ಕೊರತೆ ನಾವು ಅಂಚಿನ ಹೊಂದಬಿಟ್ಟು ಕೆಲವೊಂಜಿ ಐತ ಪದ್ಧತಿ ಉಂಟು ಅಂಚಿನ ಇಂದುಲ ಅಂಚಿನ ಸುಗ್ಗಿದ ಬೆನ್ನಿದ ಒಂಜಿ 2 ತಿಂಗಳು ಆಂಡು ಸುಗ್ಗಿ ಬಿತ್ತದು ಸುಗ್ಗಿ ಬಿತ್ತನಾಗ ಮಾಂತರೆಗಳ ಕೆಲವು ವರ್ಷ ಈ ಸಂದರ್ಭಡು ಪಣಿದು ಪಣ ಉದಾಡತ್ತೇನೆ ಆರ್ಥಿಕವಾದ ಕೆಲವು ಸಂದರ್ಭಡು ವ್ಯತ್ಯಾಸ ಉಂಟು ಆ ಸಮಯ ಹಿಡ್ಕೊಂಡ ಕೆಲಸ ಮಂತದ್ದು ಒಂಜಿ ಕರೆಕ್ಟೇ ದೊಂಬು ಸುಗ್ಗಿಲ ಮಾಯಿಲ ಒಟ್ಟಿಗೆ ದೊಂಬುದ ಸಂಗತಿಲ ಪಣು ಆ ದೊಂಬುದ ಪೆಟ್ಟಿಡು ಕೆಲಸ ಮಂತ ಕೆಲವರಿಗೆ ಭಯಂಕರ ಆಯಾಸಾಪಣು ಆಯಾಸಾಪನ ಸಮಯಡು ಇಂಚಿನ ಒಂಜಿ ರಾತ್ರಿ ಅದು ಬರ್ತದೆ ಇಂಚಿನ ಒಂಜಿ ಕನ್ಯಾಪು ಬರ್ತದೆ ಮನೋರಂಜನೆ ಎಲ್ಲ ಅಕಲೆ ತಿಕ್ಕೊಂಡು ಕನ್ಯಾಪು ಮಾಯ್ದ ಕನ್ಯಾಪು ಒಂಜಿ ಕನ್ಯಾಪು ಒಂಜಿ ಸ್ತ್ರೀ അതിന് ഒട്ടിಗೆ ಒಂಜಿ ಹಾಸ್ಯ ಪಾತ್ರ ಆವದು ಒಂಜಿ ತಿಳಿಪವನ ಅಂಚಿನ ಒಂಜಿ അതിന് ಕೊರಗೇದು ಅಂತೆ ಅಂಚ ಬಂದಾಗ ನಮಕು ಕೆಲಸ ಮಾಡ್ತದೆ ಕೆಲವು ಜನ ಕಂಡಬಟ್ಟೆ ಬಚ್ಚಿದು ಬರೋದು ಅಪ್ಪ ಈ ಸಂದರ್ಭದ ಒಂದು ಕನ್ಯಾಪು ಬರ್ಪಣೆ ಮಾಡ ರಾತ್ರಿ ಆಟಿಗಳಂಚೆ ಪಗೆಲು ಹೋಗ್ಪುಂಡ ಈ ಕನ್ಯಾಪು ರಾತ್ರಿ ಹೋಗ್ಪುಣ ಇಂಚೆ ರಾತ್ರಿ ಹೋಗ್ತು ಪುನಃ ರಾತ್ರಿ ಹಿಡಿದು 6 ಗಂಟೆ ಒಂಜಿ 7 ಗಂಟೆಗೆ ಶುರು ಅಂತದ ಕಾಂಡೆ 6 ಗಂಟೆ ಮುಟ್ಟ ಪೋಪುಣ ಉಂಟು ಎಡೆಗಿಂತ ತುಳು ಸುದ್ದಿ ನಮಗಿನ ನನಲಾತ ಸುದ್ದಿಗಾದದ್ದು ಒಂದು ಪ್ಲೇ ನಮಗುಳ್ಳ ನ್ಯೂಸ್ 24/7 ಸಲ್ಮೇಲು